ನಮಸ್ಕಾರ. ಕರ್ನಾಟಕದ ವಿಧಾನಸಭಾ ಚುನಾವಣೆ ಮೇ 12ರಂದು ನಡೆಯಲಿದ್ದು ಎಲ್ಲೆಡೆ ಕುತೂಹಲಗಳು ಸೃಷ್ಟಿಯಾಗಿದೆ. ರಾಜ್ಯದ ಚುನಾವಣೆಯಾದರೂ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಯಾಕೆಂದರೆ ಈ ಬಾರಿಯ ಚುನಾವಣೆ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಟಾಗಿದೆ. ಹಾಗಾಗಿ ಸಹಜವಾಗಿಯೇ ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿರುಸಿನ ತುರುಸಿನ ಪ್ರಚಾರ ಕಾರ್ಯಗಳು ಆರಂಭವಾಗಿದೆ. ತಮ್ಮದೇ ಆದಂತಹ ರಣತಂತ್ರವನ್ನು ರಣವ್ಯೂಹವನ್ನು ಎಲ್ಲ ಪಕ್ಷಗಳು ಮಾಡಿಕೊಂಡಿವೆ. ಬಂಧುಗಳೇ, ಈ ಒಂದು ರಾಜಕಾರಣವನ್ನು ಅವಲೋಕಿಸಿದಾಗ ಕೆಲವೊಂದು ಬಾರಿ ಬಹುತೇಕ ಹೆಚ್ಚಿನವರು ಒಂದು ರಾಷ್ಟ್ರೀಯ ಪಕ್ಷದ ಅಡಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ, ಅದರ ಒಂದು ಬೆಂಗಾವಲಿನಲ್ಲಿ ಜಯವನ್ನು ಗಳಿಸ್ತಾರೆ. ಇನ್ನು ಕೆಲವರು ಒಂದು ವರ್ಚಸ್ಸನ್ನು ಉಳಿಸಿಕೊಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಬೆಂಬಲ ಇಲ್ಲದೆಯೂ ಕೂಡ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ನಿರೂಪಿಸಿಕೊಟ್ಟಿದ್ದಾರೆ. ಮತ್ತು ಕೆಲವರು ತಮ್ಮ ಸಾಧನೆಯ ಮೂಲಕ ಯಾವುದೇ ಪ್ರಚಾರ ಇಲ್ಲದಿದ್ದರೂ ಕೂಡ ಗೆಲ್ಲಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಈ ಮಾತುಗಳನ್ನು ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಅಂತಹ ಒಂದು ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಅವರೇ ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ, ಅದೇ ರೀತಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರು. ಪ್ರಮೋದ್ ಮಧ್ವರಾಜ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಬಂಧುಗಳೇ, ನಾನು ಆಗಲೇ ಹೇಳಿದ್ದೇನೆ, ತನ್ನ ಸಾಧನೆಯ ಮೂಲಕ ಅಥವಾ ಸ್ವವರ್ಚಸ್ಸಿನ ಮೂಲಕ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಕೂಡ ಗೆಲ್ಲಬಲ್ಲಂತಹ ಒಂದು ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಕೆಲವು ವಿರಳ ರಾಜಕಾರಣಿಗಳಲ್ಲಿ ಪ್ರಮೋದ್ ಮಧ್ವರಾಜ್ ಕೂಡ ಒಬ್ಬರು. ಇದೀಗ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಕೇಳುವಂತಹ ಒಂದು ಸಂದರ್ಭ. ಹೇಳಿ ಸರ್, ಹೇಗೆ ಅನಿಸ್ತಾ ಇದೆ? ಮತ್ತು ಪ್ರಮುಖವಾಗಿ ಮೊದಲಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಬಾರಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ಹೆಸರು ಕೂಡ ಪ್ರಮೋದ್ ಮಧ್ವರಾಜ್ ಅವರು. ಒಂದು ಸಂದರ್ಭದಲ್ಲಿ ಪಕ್ಷವನ್ನು ತೊರೆಯುತ್ತಾರೆ, BJP ಸೇರ್ತಾರೆ ಅನ್ನೋದು ಮಾತುಗಳಿತ್ತು. ಇದು ಯಾರ ಕುತಂತ್ರ? BJPಯ ಕುತಂತ್ರವಾ ಏನು? ಈಗ ನಾನು ಪ್ರಾರಂಭದಿಂದಲೂ ಸ್ಪಷ್ಟೀಕರಣ ಕೊಡ್ತಾ ಬಂದಿದ್ದೇನೆ. ನಾನು ಪಕ್ಷ ಬಿಡುವಂಥ ಪ್ರಶ್ನೆನೇ ಇಲ್ಲ, ಯಾವ ಪಕ್ಷ ಸೇರೋ ಪ್ರಶ್ನೆನೇ ಇಲ್ಲ ಅಂತ ನಾನು ಹೇಳ್ತಾ ಬಂದರೂ ಕೂಡ ಆ ಸುದ್ದಿ ಯಾಕೋ ಏನೋ ಸಾಯಲೇ ಇಲ್ಲ. ಮತ್ತೆ ಆ ಸುದ್ದಿ ಬರ್ತಾನೆ ಇತ್ತು. ಪ್ರಾಯಶಃ ನಾನು ನಿನ್ನೆ ದಿವಸ ನಾಮಪತ್ರ ಸಲ್ಲಿಸಿದಾಗ ಆದರೂ ಒಂದು ತೆರೆ ಬಿತ್ತೋ ಏನೋ ಎಂಬತಕ್ಕಂಥ ಒಂದು ಭಾವನೆ ನನ್ನಲ್ಲಿದೆ. ಏನು ಕಾರಣ ಇರ್ಬೋದು ಸರ್? ಇದು ಗೊತ್ತಿಲ್ಲ. ಇದಕ್ಕೆ CID ಎನ್ಕ್ವೈರಿ ಮಾಡೋದು ಒಳ್ಳೆಯದು. ಸರಿ, ನಾನು ಆಗಲೇ ಹೇಳಿದ್ದೇನೆ, ಯಾವುದೇ ಪ್ರಚಾರ ಬೇಕಾಗಿಲ್ಲ ಬಹುಶಃ. ಯಾಕೆಂದರೆ ಉಡುಪಿಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಖಂಡಿತವಾಗಿ ಗೆಲ್ಲಬಲ್ಲಂಥ ಒಂದು ಕ್ಷೇತ್ರ ಅಂತ ಅನ್ನಿಸ್ತಾ ಇದೆ ಜನರಿಗೆ. ಏನು ಕಾರಣ ನಿಮ್ಮ ದೃಷ್ಟಿಯಲ್ಲಿ? ನಾನು 2 ಬಾರಿ ಸೋತಿದ್ದೆ, 2004 ಮತ್ತು 2008. ಸೋತಾಗ ನನಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಟ್ಟಿಸುವ ಅಧಿಕಾರ ಇರಲಿಲ್ಲ. ಆವಾಗ ನನ್ನ ಸ್ವಂತ ದುಡಿಮೆಯ ಹಣ, ನಾನು ನನ್ನ ವ್ಯವಹಾರದ ಹಣದ ಮೂಲಕ ಕಷ್ಟದಲ್ಲಿದ್ದಂಥವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಇದು ನನ್ನ ತಂದೆಯಿಂದ ಬಂದ ಗುಣ. ಸರಿ. ಸೊ ನಾನು ಅಧಿಕಾರ ಇಲ್ಲದಾಗಲೂ ಸೋತಾಗಲೂ ಜನರ ಸೇವೆಯನ್ನು ಮಾಡಿದ್ದೇನೆ. ಕೆಲವೊಮ್ಮೆ ಏನಾಗುತ್ತೆ, ಯಾರಾದರೂ ಸೋತ್ರೆ ಅಥವಾ ಅಧಿಕಾರಿ ಕಳ್ಕೊಂಡ್ರೆ ಅವ್ರು 5 ವರ್ಷ ಮತ್ತೆ ಜನರ ಹತ್ರ ಹೋಗೋದಿಲ್ಲ. ಅವ್ರು ಮತ್ತೆ ಪುನಃ ಟಿಕೆಟ್ ಸಿಕ್ಕಿದಾಗ ವೋಟ್ನ ಸಂದರ್ಭದಲ್ಲಿ ಮಾತ್ರ ಜನರ ಬಳಿಗೆ ಹೋಗ್ತಾರೆ. ಬಟ್ ನಾನು ಸೋತಿದ್ದಂಥ ಸಂದರ್ಭದಲ್ಲಿ ಕೂಡ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥದ್ದು, ಮತ್ತು ಕುಡಿಯುವ ನೀರಿನ ಅಭಾವ ಬಂದಾಗ ನನ್ನ ಸ್ವಂತ ಹಣದಿಂದಲೇ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾಯಿದೆ. ಸೊ ಇದು ಜನರ ಮೇಲೆ ಒಂದು ಗಾಢ ಪರಿಣಾಮವನ್ನು ಬೀರಿದೆ. ಮತ್ತೆ ಜನ ನಾನು ಗೆಲ್ಲಿಸಿದ ಮೇಲೆ, ನನ್ನ ಅಧಿಕಾರ ನನಗೆ ಬಂದ ಮೇಲೆ ಅದನ್ನು ಎಲ್ಲಿಯೂ ದುರುಪಯೋಗ ಮಾಡದೆ, ಲಂಚಾವತಾರ ಅಥವಾ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದೆ, ಅತ್ಯಂತ ಪ್ರಾಮಾಣಿಕವಾಗಿ ನಾನು ಸರ್ಕಾರದ ಸೌಲಭ್ಯಗಳನ್ನು, ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ, ಕಡೆಯ ವ್ಯಕ್ತಿ ಕೂಡ ಅತಿ ಬಡವನಾದರೂ ಕೂಡ ಅತಿ ದುರ್ಬಲರಾದರೂ ಕೂಡ ಅವ್ರಿಗೆ ನನ್ನನ್ನು ಭೇಟಿ ಮಾಡಿ ಅವರ ಸಮಸ್ಯೆಯನ್ನು ಹೇಳ್ಕೊಳ್ಳುವಂಥ ಸ್ವಾತಂತ್ರ್ಯ, ಒಂದು ಅಧಿಕಾರವನ್ನು ಕೊಡೋದ್ರ ಮೂಲಕ, ಮತ್ತು ಅನೇಕ ಜನಸಂಪರ್ಕ ಸಭೆಗಳು, ಸಾರ್ವಜನಿಕ ಭೇಟಿ ಮಾಡೋದ್ರ ಮೂಲಕ, ಮತ್ತು ಜನರ ಹಳ್ಳಿಗಳಲ್ಲಿ ಬೂತ್ ಸಮಿತಿಗಳನ್ನೆಲ್ಲ ನಾನು ರಚನೆ ಮಾಡಿದೆ. ಬೂತ್ ಸಮಿತಿ ರಾಜಕೀಯ ಕಾರಣಕ್ಕೆ ಮಾಡಿದ್ದಲ್ಲ. ನನ್ನ ಬೂತ್ ಸಮಿತಿಗಳು ಹೇಗೆ ಅಂದರೆ, ಇನ್ನು ಮುಂದಿನ ದಿವಸಗಳಲ್ಲಿ ಆ ಬೂತ್ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ, ಎಲ್ಲಿ ರಸ್ತೆ ಆಗಬೇಕು, ಎಲ್ಲಿ ಚರಂಡಿ ಆಗಬೇಕು, ಎಲ್ಲಿ ಮೋರಿ ಆಗಬೇಕು, ಅದು ಬೂತ್ ಸಮಿತಿಯವರೇ ತೀರ್ಮಾನ ಮಾಡಲಿಕ್ಕೆ. ನಾನಿನ್ನು
ಪುನಃ ಗೆದ್ದು ಬಂದರೆ ನನ್ನ ಜನಸಂಪರ್ಕ ಸಭೆ ಇಷ್ಟವರೆಗೆ ಗ್ರಾಮ ಮತ್ತು ವಾರ್ಡ್ ಮಟ್ಟದಲ್ಲಿತ್ತು. ಇನ್ನು ಬೂತ್ ಮಟ್ಟದಲ್ಲಿ ಪ್ರತಿ ವರ್ಷ ಒಂದು ಬೂತಿಗೆ ಅಧಿಕಾರಿಗಳೊಂದಿಗೆ ಹೋಗಿ ಅದನ್ನು ಪುನಃ ರಿಪೀಟ್ ಮಾಡಿ 5 ವರ್ಷದಲ್ಲಿ 5 ಜನಸಂಪರ್ಕ ಸಭೆಗಳನ್ನು ಅಧಿಕಾರಿಗಳೊಂದಿಗೆ ತೆರಳಿ ಬೂತ್ ಮಟ್ಟದಲ್ಲಿ ಮಾಡಬೇಕಂತಕ್ಕಂಥ ಒಂದು ಬಯಕೆ ಇದೆ. ಸೊ ಇದೆಲ್ಲವೂ ಕೂಡ ಜನರಲ್ಲಿ ಎಲ್ಲೋ ಒಂದು ಮಾನಸಿಕವಾಗಿ ಇವ ನಮಗೋಸ್ಕರ ದುಡಿತಿದ್ದಾನೆ, ಪ್ರಾಮಾಣಿಕನಿದ್ದಾನೆ, ನಮ್ಮ ಪರವಾಗಿದ್ದಾನೆ, ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾನೆ, ಇವು ನಮ್ಮ ಆಶೋತ್ತರಗಳನ್ನು ಈಡೇರಿಸ್ತಾನೆ ಅಂತಕ್ಕಂಥ ವಿಶ್ವಾಸ ಜನರಿಗೆ ನನ್ನ ಮೇಲೆ ಬಂದಿದೆ. ಮತ್ತು ಎಲ್ಲೂ ನಾನು ಪಕ್ಷಭೇದ, ಜಾತಿಭೇದ, ಧರ್ಮಭೇದ ಬಂದವರ ಹತ್ರ ಯಾವ ಪಕ್ಷ ಯಾವ ಜಾತಿ ಈ 2 ಪ್ರಶ್ನೆ ಕೇಳಲೇ ಇಲ್ಲ. ಸೊ ಇದೆಲ್ಲವೂ ಕೂಡ ಹೆಚ್ಚಿನ ಅಂಶ ಜನರ ಪ್ರೀತಿ ವಿಶ್ವಾಸ ಗಳಿಸುವುದರಲ್ಲಿ ಮತ್ತು ನಮ್ಮ ಕೌಟುಂಬಿಕ ಹಿನ್ನೆಲೆ, ನಮ್ಮ ತಂದೆ ತಾಯಿಯ ಮೇಲೆ ಇರ್ತಕ್ಕಂಥ ವಿಶ್ವಾಸ. ಮೊನ್ನೆ ನೋಡಿದಂಥ ಕುಟುಂಬ ಅಲ್ಲ ನಮ್ಮದು, 5-6 ದಶಕಗಳ ಇತಿಹಾಸ ಇರ್ತಕ್ಕಂಥ ಕುಟುಂಬ. ಸೊ ಆ ಕುಟುಂಬದ ಬಗ್ಗೆ ಇರ್ತಕ್ಕಂಥ ಗುಡ್ ವಿಲ್ ಇದೆಲ್ಲವೂ ಸೇರಿಕೊಂಡು ಪ್ರಾಯಶಃ ಜನ ನನ್ನನ್ನು ಇಷ್ಟಪಡ್ತಾರೆ, ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಓರ್ವ ಯಶಸ್ವಿ ಉದ್ಯಮಿಯಾಗಿದ್ದರೂ ಕೂಡ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು, ರಾಜಕಾರಣದ ರಕ್ತದಿಂದಲೇ ಬಂದವರು. ತಮ್ಮ ಮಾತೃಶ್ರೀ ಅವರು ಶ್ರೀಮತಿ ಮನೋರಮಾ ಮಧ್ವರಾಜರು ಉಡುಪಿಯ ಸಂಸದರಾಗಿದ್ದವರು, ಸಾಕಷ್ಟು ಕೆಲಸಗಳನ್ನು ಮಾಡಿದವರು. ಮತ್ತೊಂದು ಕುತೂಹಲಕಾರಿ ಅಂಶ ಅಂದರೆ ಪ್ರಥಮ ಬಾರಿ ಶಾಸಕರಾದರೂ ಕೂಡ ತಮಗೆ ಮಂತ್ರಿ ಪದವಿ ಲಭಿಸಿತು. ಇದು ಕೂಡ ತಮ್ಮ ಒಂದು ಸಾಧನೆಗೆ ಪೂರಕ ಆಯಿತು ಅಂತ ಅನಿಸುತ್ತೆ. ನನಗೆ ಇಡೀ ವಿಧಾನಸಭೆ 224 ಕ್ಷೇತ್ರದ ಶಾಸಕರ ಪೈಕಿ 3 ಪ್ರಮೋಷನ್ ಸಿಕ್ಕಿದ್ದು ನನಗೆ ಮಾತ್ರ. ಒಮ್ಮೆ ಪಾರ್ಲಿಮೆಂಟ್ರಿ ಸೆಕ್ರೆಟರಿ, ಕಂದಾಯ ಮಂತ್ರಿ, 2ನೇದು ಸಹಾಯಕ ಮಂತ್ರಿಯಾಗಿ ನೇಮಕ, ಮತ್ತು ಕ್ಯಾಬಿನೆಟ್ ಮಂತ್ರಿಯಾಗಿ ಬಡ್ತಿ. 3 ಪ್ರಮೋಷನ್ ಸಿಕ್ಕಿದ ಏಕೈಕ ಶಾಸಕ 224 ಕ್ಷೇತ್ರದಲ್ಲಿ ಒಬ್ಬರೇ. ಮತ್ತು ಟೈಮ್ಸ್ ಆಫ್ ಇಂಡಿಯಾ ಮತ್ತು ಪ್ರಜಾವಾಣಿಯವರು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಯಾರು ಅತ್ಯುತ್ತಮ ಶಾಸಕ ಎಂದಾಗಲೂ ಕೂಡ ಪ್ರಥಮ ಸ್ಥಾನ ನನಗೆ ಬಂದಿದೆ. ಸೊ ಇದೆಲ್ಲ ದೈವಾನುಗ್ರಹ ಮತ್ತು ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ತಾವು ಮಂತ್ರಿ ಆದ ಆ ಕ್ಷಣದಲ್ಲಿ ಉಡುಪಿಯನ್ನು ಯೋಚನೆ ಮಾಡಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ತಮಗೆ ಆಗನಿಸ್ತು ಮತ್ತು ಅದು ಈಡೇರಿತು ಅಂತ ಅನಿಸ್ತಾ ಇದೆಯಾ? ಈಗ ಉಡುಪಿಯಲ್ಲಿ ಭಾಳಷ್ಟು ಕೆಲಸಗಳು ಆಗಿದೆ ಮತ್ತು ಭಾಳಷ್ಟು ಕೆಲಸಗಳು ಬಾಕಿ ಕೂಡ ಇದೆ. ಸೊ ಬಾಕಿ ಇರ್ತಕ್ಕಂಥ ಕೆಲಸಗಳು, ಅದು ಕುಡಿಯುವ ನೀರಿನ ಶಾಶ್ವತ ಪರಿಹಾರ, ಮತ್ತು ಈ ಹಕ್ಕುಪತ್ರಗಳು, ನಿವೇಶನ ಕೊಡುವಂಥದ್ದು, ಬಾಡಿಗೆ ಮನೆಯಲ್ಲಿರುವಂಥವರಿಗೆ ನಿವೇಶನ ಮತ್ತು ಮನೆ ಕೊಡಬೇಕು. ಅದು ಪ್ರಥಮ ಆದ್ಯತೆ. ಕಡು ಬಡತನದಲ್ಲಿರುವಂಥವ್ರು ಪಾಪ ಅವ್ರು 2,000-3,000 ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೆ ಅವ್ರಿಗೊಂದು ಇಂಚು ಭೂಮಿ ಕೂಡ ಇಲ್ಲ ಅಂತ ಆದರೆ ಈ ದೇಶದ ಪ್ರಜೆಗಳಾಗಿ, ಈ ನಾಡಿನ ಪ್ರಜೆಗಳಾಗಿ ಅವರಿಗೊಂದು ಸ್ವಂತ ಒಂದು ಹಕ್ಕಿಗೂ ಕೂಡ ಗೂಡಿದೆ. ಅಂಥದ್ರಲ್ಲಿ 1 ಇಂಚು ಜಾಗ ಇಲ್ಲದಂಥ ಜನರು ಯಾರಿದ್ದಾರೆ ಅವರನ್ನು ಹುಡುಕಿ ಕೊಡುವಂಥ, ಅವರಿಗೆ ನಿವೇಶನ ಮತ್ತು ಒಳ್ಳೆಯ ಮನೆಯನ್ನು ನಾವೇ ಕಟ್ಟಿಸಿಕೊಡ್ಬೇಕು ಸರ್ಕಾರದ ಹಣದಿಂದಲೇ ಅಂತಕ್ಕಂಥ ಒಂದು ಬಹಳ ದೊಡ್ಡ ಯೋಜನೆಗೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದು ಬಹುತೇಕ ಕೆಲಸಗಳು ಮುಗ್ದಿದೆ. ಆದರೆ ಅಷ್ಟು ಸಾಕಾಗೋದಿಲ್ಲ. ಇನ್ನು ಬಾಕಿ ಉಳಿದವರಿಗೂ ಕೂಡ ನಾವು ಮನೆ ಇಲ್ಲದವರಿಗೆ ಮತ್ತು ಜಾಗ ಇಲ್ಲದವರಿಗೆ ಜಾಗ ಮತ್ತು ಮನೆ ಎರಡನ್ನೂ ಕೂಡ ಕಟ್ಟಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಯೋಜನೆ ನಾನು ಮುಂದಿದೆ. ಮತ್ತೊಂದು ಉಡುಪಿಗೆ ಒಂದು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಉಡುಪಿ ಜಿಲ್ಲೆಗಿಲ್ಲ. 30 ಜಿಲ್ಲೆಗಳಲ್ಲಿ 24 ಜಿಲ್ಲೆಗಳಿಗಿದೆ. ಸೊ ಒಂದು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಪ್ರದೇಶದಲ್ಲಿ ಒಂದು 25 ಎಕರೆ ಭೂಮಿಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್, ಮತ್ತೊಂದು ಮೆಡಿಕಲ್ ಕಾಲೇಜ್ ಬಂದ ಕೂಡಲೇ ಒಂದು 600-700 ಬೆಡ್ಡಿನ ಆಸ್ಪತ್ರೆ ಕೂಡ ಬರುತ್ತೆ. ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಕೂಡ ನಿರ್ಮಿಸಬೇಕು ಅಂತಕ್ಕಂಥ ಆಶಯ ಇದೆ.